ಕುಟುಂಬದ ಏಳಿಗೆಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಪ್ರತಿಯೊಬ್ಬ ಪುರುಷರ ಕಾರ್ಯವನ್ನು ವರ್ಣಿಸಲು ಅಸಾಧ್ಯ ಎಂದು ಸಾಸ್ತಾನ ಸಂತ ಅಂತೋನಿ ದೇವಾಲಯದ ಧರ್ಮಗುರು ವಂದನೀಯ ಸುನಿಲ್ ಡಿಸಿಲ್ವಾ ಹೇಳಿದ್ದಾರೆ. ಭಾನುವಾರ ಚರ್ಚಿನ ಸ್ತ್ರೀ ಸಂಘಟನೆ ಹಾಗೂ ಪ್ರಗತಿ ಸ್ವಸಹಾಯ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ್ದ ಪುರುಷರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಡುಪಿ ಧರ್ಮ ಪ್ರಾಂತ್ಯದ ಸಂಪದ ಸಂಸ್ಥೆಯ ಪ್ರತಿನಿಧಿ ಜುಡಿತ್ ಡಿಸೋಜಾ ಉಪಸ್ಥಿತರಿದ್ದರು. ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ಇಂತಹ ಕಾರ್ಯಕ್ರಮದಲ್ಲಿ ಪುರುಷರಿಗಾಗಿ ವಿವಿಧ ರೀತಿಯ ಮನೋರಂಜನಾತ್ಮಕ ಸ್ಪರ್ಧೆ, ನೃತ್ಯವನ್ನು ಆಯೋಜಿಸಿದ್ದು ಪ್ರತಿಯೊಬ್ಬರೂ ವಿಶೇಷ ಆಸಕ್ತಿಯಿಂದ ಭಾಗವಹಿಸಿ ಸಂತೋಷಪಟ್ಟರು. ಕಾರ್ಯಕ್ರಮವನ್ನು ಚರ್ಚಿನ ಹಿರಿಯ ಸದಸ್ಯ ಜಿರೋಮ್ ಡಿಸೋಜಾ ಕತ್ತರಿಸಿ ಚಾಲನೆ ನೀಡಿದರು. आम्ही एक दीस दिवन तुमकां समजता. ददल्याचो दीस वय आज ददल्याचो दीस, कुटुंबाचो दीस आनी हो दीस आचरण करून मुख्य कार्यकर्ते जावन आसात आमच्या स्त्री संघटनेची तांच्या अनुमतीन स्त्री संघटनेच्या आनी सहाय्य ನವೆಂಬರ್ 19ರಂದು ನಾವು ಪುರುಷರ ದಿವಸವನ್ನು ಆಚರಣೆ ಮಾಡ್ತೇವೆ. ನಮ್ಮ ಈ ದೇವಾಲಯದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತೇವೆ. ಆ ಪುರುಷರು ಕುಟುಂಬಕ್ಕೋಸ್ಕರ ದುಡಿದ ರೀತಿ, ಆ ಮನೆಯನ್ನು ಬೆಳೆಸಿದ ರೀತಿ, ಅದನ್ನು ಸ್ಮರಿಸಿಕೊಂಡು ಅವರಿಗೆ ಒಂದು ದೇವರ ಆಶೀರ್ವಾದ ಸಿಗಲಿ ಅಂತ ಇದೇ ನಮ್ಮ ಇವತ್ತು ಮುಖ್ಯ ಉದ್ದೇಶ. ಆ ಪ್ರೀತಿಯನ್ನು ಒಂದು ರೀತಿಯಲ್ಲಿ ತೋರಿಸೋಣ. ಅವರು ಆ ಪ್ರೀತಿಯಿಂದ ಇನ್ನೂ ಆ ಕುಟುಂಬವನ್ನು ಸಲಹಲಿ, ಪ್ರೀತಿ ಮೊಳಗಲಿ ಹಾಗೂ ನಮ್ಮ ಎಲ್ಲರಿಗೂ ಅವರು ಒಂದು ಯಾವಾಗಲೂ ಒಂದು ಉತ್ತಮ ಉದಾಹರಣೆಯ ತಂದೆಯಾಗಲಿ, ಒಂದು ವಿಶ್ವಾಸದ ತಂದೆಯಾಗಲಿ ಎಂಬುದು ಆಶಯವನ್ನು ಕೋರುತ್ತಾ ಇವತ್ತಿನ ದಿನವನ್ನು ಬಹಳ ಸಂತೋಷದಿಂದ ನಮ್ಮ ಚರ್ಚಿನಲ್ಲಿ ಇವತ್ತು ಆಚರಣೆ ಮಾಡ್ತೇವೆ. ವಿಶ್ವ ಪುರುಷರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಒಂದು ಕುಟುಂಬದ ಏಳಿಗೆಯಲ್ಲಿ ಮಹಿಳೆಯೊಂದಿಗೆ ಪುರುಷನ ಪಾತ್ರವು ಕೂಡ ಬಹು ಮುಖ್ಯವಾಗಿದೆ. ಪುರುಷರು ಕುಟುಂಬದ ಮೇಲೆ ತೋರುವ ಜವಾಬ್ದಾರಿ ಹಾಗೂ ಅಕ್ಕರೆಯನ್ನು ವರ್ಣಿಸಲು ಅಸಾಧ್ಯವಾಗಿದೆ.